ನೋಡಿ, ಒಂದು ಚೂರು ಕೂಡ ಮೈದಾ ಹಿಟ್ಟನ್ನು ಹಾಕ್ಕೊಳ್ಳದೆ ಹಾಗೆಯೇ ಹಿಟ್ಟನ್ನು ಗಂಟೆಗಟ್ಟಲೆ ನೆನೆಸಿಡದೆ ತುಂಬಾ ಸುಲಭವಾಗಿ ತುಂಬಾ ರುಚಿಯಾಗಿ ಮಾಡಬಹುದಾದಂಥ ಫಟಾಫಟಾಗಿ ಆವಾಗೇ ಹಿಟ್ಟನ್ನು ಕಲಸಿ ಆವಾಗನೇ ಮಾಡ್ಕೋಬಹುದಾದಂತಹ ಮಂಗಳೂರು ಬನ್ಸ್ ರೆಸಿಪಿನ ಇವತ್ತು ಹೇಳ್ಕೊಡ್ತಾ ಇದ್ದೇನೆ. ಇನ್ನೊಂದು ಏನು ಅಂತಂದರೆ ಇದನ್ನ ತಿನ್ನಲಿಕ್ಕೆ ನಮಗೆ ಚಟ್ನಿ ಆಗಲಿ ಪಲ್ಯ ಆಗಲಿ ಸಾಗು ಆಗಲಿ ಏನೂ ಬೇಡ, ಹಾಗೆಯೇ ತಿನ್ಬೋದು. ವಿಡಿಯೋ ನೋಡಿ ರೆಸಿಪಿ ಟ್ರೈ ಮಾಡಿ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಇವತ್ತು ನಾನು ಮೈದಾ ಹಿಟ್ಟಿಂದ ಅಲ್ಲ, ಗೋಧಿ ಹಿಟ್ಟಿಂದ ಮಂಗಳೂರು ಬನ್ಸನ್ನು ರುಚಿಯಾಗಿರುವಂಥ ಮಂಗಳೂರು ಬನ್ಸನ್ನು ದಿಢೀರಾಗಿ ಫಟಾಫಟಾಗಿ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೇನೆ. ಈ ಬನ್ಸ್ ಮಾಡಲಿಕ್ಕೆ ನಾನೊಂದು 5-6 ಏಲಕ್ಕಿ ಬಾಳೆಹಣ್ಣು ತಗೊಂಡಿದ್ದೇನೆ. ಒಂದು ವೇಳೆ ಏಲಕ್ಕಿ ಬಾಳೆಹಣ್ಣು ಇಲ್ಲ ಅಂತಂದರೆ ಕ್ಯಾವೆಂಡಿಸ್ ಕೂಡ ತಗೋಬೋದು. ಅದು 2 ಸಾಕು. 2 ಕಪ್ ನಾವು ಗೋಧಿ ಹಿಟ್ಟು ಹಾಕೋದಿದ್ರೆ 2 ಕ್ಯಾವೆಂಡಿಸ್ ಸಾಕು. ಒಂದು 6 ಏಲಕ್ಕಿ ಬಾಳೆಹಣ್ಣನ್ನು ಯೂಸ್ ಮಾಡ್ತಾ ಇದ್ದೇನೆ ನಾನು 2 ಕಪ್ಪಷ್ಟು ಗೋಧಿ ಹಿಟ್ಟಿಗೆ. ಈಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕೊಳ್ಳಿ. ಈಗ ನಾವು ಇದನ್ನು ತುಂಬಾ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಚಿಕ್ಕ ಬೀಟರ್ ಇದ್ದರೆ, ಎಗ್ ಬೀಟರ್ ಇರುತ್ತಲ್ವ, ಅದಿದ್ದರೆ ಅದನ್ನ ಯೂಸ್ ಮಾಡಿ. ಇಲ್ಲದಿದ್ದರೆ ಸ್ಪೂನ್ನ ಸಹಾಯದಿಂದ ಈ ಥರ ನೀಟಾಗಿ ಅದ್ರ ಜ್ಯೂಸ್ ಬಿಡೋ ಥರ, ರಸ ಆಗೋ ಥರ ಇದನ್ನ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು. ನೀವು ಇಲ್ಲದಿದ್ದರೆ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಒಂದು ರೌಂಡು ಪೇಸ್ಟ್ ಮಾಡಿದರೂ ಆಗುತ್ತೆ. ಇವತ್ತು ಒಂದು 3-4 ಜನರಿಗೆ ತಿನ್ನಲಿಕ್ಕೆ ಬ್ರೇಕ್ಫಾಸ್ಟಿಗೆ ನಾನು ಈ ಬನ್ಸನ್ನು ಮಾಡ್ತಾ ಇದ್ದೇನೆ. ಬಾಳೆಹಣ್ಣು ಸ್ಮ್ಯಾಶ್ ಮಾಡಿ ಆದ ನಂತರ ಈ ಗೋಧಿ ಹಿಟ್ಟನ್ನು ಹಾಕೊತಾ ಇದ್ದೇನೆ. 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊತಾ ಇದ್ದೇನೆ. ನೀವು ಎಷ್ಟು ಬೇಕು ನೋಡ್ಕೊಂಡು ತಗೊಳ್ಳಿ, ಬಟ್ ಬಾಳೆಹಣ್ಣು ಕೂಡ ಅಷ್ಟೇ ಹಾಕೋಬೇಕಾಗುತ್ತೆ. ಈಗ ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕೊತಾ ಇದ್ದೇನೆ. 1/4 ಟೇಬಲ್ ಸ್ಪೂನಷ್ಟು ಓಂಕಾಳನ್ನು ಹಾಕೊತಾ ಇದ್ದೇನೆ. ಜೀರ್ಣಕ್ಕೆ ಒಳ್ಳೆಯದು, ಶೀತ ಕಫಕ್ಕೆ ಕೂಡ ಓಂಕಾಳು ತುಂಬಾ ಒಳ್ಳೆಯದು, ಫ್ಲೇವರ್ಗೂ ಒಳ್ಳೆಯದು. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕೊತಾ ಇದ್ದೇನೆ. ಇದು ಕೂಡ ಅಷ್ಟೇ ಡೈಜೆಷನ್ಗೆ ಒಳ್ಳೆಯದು, ಅಸಿಡಿಟಿ ಎಲ್ಲ ಎದೆ ಊರಿ ಇರುತ್ತಲ್ವ ಅದಕ್ಕೆ ಕೂಡ ಒಳ್ಳೆಯದು, ಫ್ಲೇವರಿಗೆ ಕೂಡ ಒಳ್ಳೆಯದು. ಇದಕ್ಕೆ ಎಷ್ಟು ಸೋಡಾ ಪುಡಿ ಅಥವಾ ಬೇಕಿಂಗ್ ಪೌಡರ್ ಇರುತ್ತಲ್ವ ಅದನ್ನ ಹಾಕೊತಾ ಇದ್ದೇನೆ. ಇವಾಗ ನಾವಿದನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟ್ ಒಂದ್ಸರಿ ನಾವಿದನ್ನ ಮಿಕ್ಸ್ ಮಾಡ್ಕೋಬೇಕು. ಬಾಳೆಹಣ್ಣಿದು ಪೇಸ್ಟ್ ಎಲ್ಲ ಇರುತ್ತಲ್ವ ಅದಕ್ಕೋಸ್ಕರ. ಇಷ್ಟು ಅಂಟಾಗಿದೆ ನೋಡಿ. ಇವಾಗ ಇದಕ್ಕೆ ಸ್ವಲ್ಪನೇ ಮೊಸರನ್ನು ಹಾಕ್ಕೊಂಡು ನಾವು ಮೊಸರಲ್ಲಿ ಮಿಕ್ಸ್ ಮಾಡ್ಬೋದು. 1/4 ಕಪ್ಪಷ್ಟು ಮೊಸರನ್ನು ಹಾಕ್ಕೊಂಡು ನಾನು ಫಸ್ಟ್ ಚೆಕ್ ಮಾಡ್ಕೊತಾ ಇದ್ದೇನೆ ಎಷ್ಟು ಹದ ಬರುತ್ತೆ ಅಂತ. ನೋಡಿ, ನಾನು ಫಸ್ಟ್ ಒಂದ್ಸರಿ ಮೊಸರು ಹಾಕಿದ್ನಲ್ವ, ಒಂದು 1/4 ಕಪ್ಪಷ್ಟು ಅಷ್ಟನ್ನು ಹಾಕ್ಕೊಂಡು ನೀಟಾಗಿ ನಾದ್ಕೋಬೇಕು. ಹಿಟ್ಟು ತುಂಬಾ ಮೆತ್ತಗೆ ಬರಬೇಕು. ಅಟ್ಲೀಸ್ಟ್ ಒಂದು 3-5 ನಿಮಿಷ ಆದರೂ ನೀವು ಈ ಹಿಟ್ಟನ್ನು ಹದ ಮಾಡ್ಕೋಬೇಕು. ಇಲ್ಲಾಂದರೆ ನಮಗೆ ಸರಿಯಾಗಿ ಮೆದುವಾಗಿ ಬನ್ಸ್ ಬರಲ್ಲ. ಬಾಳೆಹಣ್ಣು ಮತ್ತು ಮೊಸರು ಹಾಕೋದ್ರಿಂದ ನೀರು ಹಾಕಿ ಕಲಸೋ ಅವಶ್ಯಕತೆ ಇಲ್ಲ. ಹೌದು, ಈ ಹದಕ್ಕೆ ಬರೋ ತನಕ ಅಷ್ಟೇ ಹಿಟ್ಟನ್ನು ಕಲಿಸ್ಕೋಬೇಕು. ಇದಕ್ಕಿಂತ ದಪ್ಪನೂ ಆಗಬಾರ್ದು, ತುಂಬ ಮೆತ್ತಗೆ ಕೂಡ ಆಗಬಾರ್ದು. ಒಂದು ವೇಳೆ ಹಿಟ್ಟು ತುಂಬ ದಪ್ಪ ಆಯಿತು ಅಂತಂದರೆ ಮತ್ತೆ ಚೂರು ಮೊಸರನ್ನು ಹಾಕ್ಕೊಂಡು ಹದ ಮಾಡ್ಕೊಳ್ಳಿ. ಅಥವಾ ಹಿಟ್ಟು ತೆಳ್ಳಗಾಯಿತು ಅಂತಂದರೆ ಒಂದು ಸ್ವಲ್ಪ ಒಣ ಹಿಟ್ಟನ್ನು ಹಾಕೋಬೋದು. ಫೈನಲ್ ಆಗಿ 1-2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕಿ ಇದನ್ನ ಕೊನೆಯದಾಗಿ ಒಂದ್ಸರಿ ಕಲಿಸ್ಕೊಂಡು ಮೆತ್ತಗೆ ಮಾಡಬೇಕು ಹಿಟ್ಟನ್ನು. ಬನ್ಸ್ ಹಿಟ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ನೋಡಿ, ತುಂಬಾ ಮೆತ್ತಗಾಗಿದೆ. ಈ ಹದಕ್ಕೆ ನಾವು ಕಲಿಸ್ಕೊಂಡ್ರೆ ಇದನ್ನ ಗಂಟೆಗಟ್ಟಲೆ ನೆನೆಸಿಡುವಂಥ ಅವಶ್ಯಕತೆ ಇಲ್ಲ. ಯೂಶ್ವಲ್ ಆಗಿ ಬನ್ಸ್ ಮಾಡುವಾಗ ನೋಡಿರ್ತೀರ, ಮೈದಾ ಹಿಟ್ಟಾದರೆ ಒಂದು 4 ಗಂಟೆ ಆದರೂ ನೆನೆ ಇಡ್ತಾರೆ, ಬಟ್ ಆ ಥರ ಅವಶ್ಯಕತೆ ಇಲ್ಲ. ನಾನು ಇವಾಗಲೇ ಫಟಾಫಟ್ ಅಂತ ಬನ್ಸನ್ನು ಮಾಡ್ತೀನಿ. ನೋಡಿ, ಈ ಥರ ಹಿಟ್ಟು ರಬ್ಬರ್ ಥರ ಅಂಟು ಬಂದರೆ ನಾವು ಅಂದರೆ ನಾದ್ಕೊಂಡು ಕಲಿಸ್ಕೊಳ್ಳುವಾಗಲೇ ಫಟಾಫಟ್ ಅಂತ ಮಾಡ್ಬೋದು ಬನ್ಸನ್ನು. ನಾವಿವಾಗ ಜಸ್ಟ್ ಒಂದು ಈ ಚಪಾತಿಗಿಂತ ಸ್ವಲ್ಪ ಚಿಕ್ಕ ಉಂಡೆ, ಪೂರಿಗಿಂತ ಸ್ವಲ್ಪ ದೊಡ್ಡ ಉಂಡೆ, ಇಷ್ಟು ಸಾಕು. ಈ ಥರ ಉಂಡೆನ ಮಾಡ್ಕೋಬೇಕು. ಇಷ್ಟು ದೊಡ್ಡ ಉಂಡೆ ಸಾಕು, ಈ ಥರ ಮಾಡ್ಕೋಬೇಕು. ಮಾಡಿಕೊಂಡು ಸ್ವಲ್ಪ ಒಣ ಹಿಟ್ಟನ್ನು ಈ ಥರ ಕೋಟ್ ಮಾಡ್ಕೋಬೇಕು. ಇವಾಗ ನಾವಿದನ್ನ ಪೂರಿಗಿಂತ ಸ್ವಲ್ಪ ದೊಡ್ಡ ಸೈಜಿಗೆ ಲಟ್ಟಿಸ್ಕೋಬೇಕು. ಅಥವಾ ಪೂರಿ ಸೈಜ್ ಕೂಡ ಆಗುತ್ತೆ, ಏನು ತೊಂದರೆ ಇಲ್ಲ. ಕೈಯಿಂದ ಬೇಕಾದರೂ ತಟ್ಕೊಂಡು ಮಾಡ್ಬೋದು, ಹಿಟ್ಟು ಮೆತ್ತಗಿದ್ರೆ, ಅಥವಾ ಲಟ್ಟಣಿಗೆಯಲ್ಲಿ ಬೇಕಾದರೂ ಲಟ್ಟಿಸ್ಕೋಬೋದು. ನೋಡಿ, ಇಷ್ಟು ದಪ್ಪ ಇರಬೇಕು, ತುಂಬ ತೆಳ್ಳಗಾಗಬಾರ್ದು. ಬನ್ಸದು ನೀವು ನೋಡಿರ್ತೀರ,
ತುಂಬ ತೆಳ್ಳಗಲ್ಲ, ಇಷ್ಟು ದಪ್ಪ ಇರಬೇಕು ನೋಡಿ. ಎಲ್ಲದನ್ನು ಈ ಥರ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೇನೆ. ಇವಾಗ ನಾವು ಬನ್ಸನ್ನು ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಬಾಣಲೆ ಇಟ್ಟು ಎಣ್ಣೆನ ಹಾಕಿಬಿಟ್ಟು ಚೆನ್ನಾಗಿ ಕಾಯಿಸ್ತಾ ಇದ್ದೇನೆ. ಮೀಡಿಯಂ ಫ್ಲೇಮ್ ಇಟ್ಕೊಂಡು ತುಂಬಾ ಚೆನ್ನಾಗಿ ಕಾಯಿಸಿ. ಎಣ್ಣೆ ಕಾದ ನಂತರನೇ ನಾವು ಬನ್ಸನ್ನು ಹಾಕೋಬೇಕು. ಇವಾಗ ನಿಧಾನಕ್ಕೆ ಈ ಬನ್ಸನ್ನು ಬಿಸಿ ಎಣ್ಣೆಗೆ ಹಾಕ್ಕೊಂಡು ಕಾಯಿಸ್ಕೋಬೇಕು. ಮೇಲ್ಗಡೆಯಿಂದ ನೀವು ಎಣ್ಣೆ ಹಾಕ್ತಾ ಇರಬೇಕು. ಈ ಥರ ಗೊತ್ತಾಗ್ತದೆ, ನೀಟಾಗಿ ಉಬ್ಬಿ ಬರ್ತಾ ಇದೆ ನೋಡಿ. ಈ ಥರ ಕಲರ್ ಬರೋ ತನಕ ನಾವು ಈ ಬನ್ಸನ್ನು ಕಾಯಿಸ್ಕೋಬೇಕು ನೋಡಿ. ಇನ್ನೊಂದು ಸರಿ ಹೇಳ್ತೀನಿ ಕೇಳಿ. ಎಣ್ಣೆನ ತುಂಬಾ ಚೆನ್ನಾಗಿ ಫಸ್ಟ್ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸ್ಕೊಂಡು ಎಣ್ಣೆ ಕಾದ ನಂತರ ಈ ಬನ್ಸನ್ನು ಹಾಕ್ಕೊಂಡು ಮೇಲ್ಗಡೆ ಸ್ವಲ್ಪ ಎಣ್ಣೆ ಈ ಥರ ಹಾಕ್ಕೊಂಡು ಮಗುಚಿ ಹಾಕ್ತಾ ಮೀಡಿಯಂ ಫ್ಲೇಮಲ್ಲಿ ನಾವು ಕಾಯಿಸ್ತಾ ಬರಬೇಕು. ಈ ಥರ ಒಂಥರ ಬ್ರೌನ್ ಕಲರ್ ಬರುತ್ತಲ್ವ, ಅಷ್ಟು ತನಕ ನಾವು ಕಾಯಿಸಬೇಕು. ಒಳ್ಳೆ ಕಲರ್ ಬರುತ್ತೆ, ಹಾಗೆಯೇ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಕೂಡ. ಇಷ್ಟೇ, ತುಂಬಾ ಸಿಂಪಲಾಗಿ ಈ ಬನ್ಸನ್ನು ಮಾಡ್ಕೋಬೋದು. ಇಷ್ಟೇ ನೋಡಿ, ತುಂಬಾ ಸುಲಭವಾಗಿ ಯಾವ ಥರ ನಾವು ಮೈದಾ ಹಿಟ್ಟನ್ನು ಒಂದು ಚೂರು ಹಾಕಿಕೊಳ್ಳದೆ ಗೋಧಿ ಹಿಟ್ಟಲ್ಲಿ ಮಂಗಳೂರು ಬನ್ಸನ್ನು ಮಾಡಿದ್ವಿ ಅಂತ. ಇದು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಇನ್ನೊಂದು ಏನು ಅಂತಂದರೆ, ಈ ಥರ ನಾನು ಹೇಳಿರೋ ಮೆಥಡಲ್ಲಿ ನೀವು ಫಾಲೋ ಮಾಡಿದರೆ ಇದೆಯಲ್ವಾ, ಹಿಟ್ಟನ್ನು ನಾವು ಕಲಸಿಬಿಟ್ಟು ಗಂಟೆಗಟ್ಟಲೆ ನೆನೆ ಇಡುವಂಥ ಅವಶ್ಯಕತೆಯೇ ಇಲ್ಲ. ಆವಾಗಲೇ ಕಳಿಸಿ ಆವಾಗಲೇ ನಾವು ಬನ್ಸನ್ನು ಮಾಡ್ಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ ಕೂಡ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಬೇರೆಯವರಿಗೆ ಶೇರ್ ಮಾಡಿ. ಈ ರೆಸಿಪಿ ಬಗ್ಗೆ ನಿಮ್ಮ ಫೀಡ್ಬ್ಯಾಕನ್ನು ಕೂಡ ಕೊಡಲಿಕ್ಕೆ ಮರೆಯಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.